ಚಪಾತಿ ರೊಟ್ಟಿ ಥರ ಗಟ್ಟಿಯಾಗುತ್ತಾ? ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಹೂವಿನ ಥರದ ಮೆದು ಮೆದು ಚಪಾತಿ ಮಾಡಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಚಪಾತಿ ತುಂಬ ಮೆತ್ತಗೆ ಬರಬೇಕು ಅಂತಂದರೆ ಹಿಟ್ಟನ್ನು ಕಲಿಸುವಂಥ ಸೀಕ್ರೆಟ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾವು ಮೆದುವಾಗಿರುವಂಥ ರುಚಿಯಾಗಿರುವಂಥ ಚಪಾತಿಯನ್ನು ಮಾಡಬೇಕು ಅಂತಂದರೆ ಮೊದಲನೆಯದಾಗಿ ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿರುವಂಥದ್ದು ಅಂದರೆ ತುಂಬಾ ನೈಸಾಗಿರುವಂಥ ಗೋಧಿ ಹಿಟ್ಟಿದ್ರೆ ನಾವು ಚಪಾತಿಯನ್ನು ಎಷ್ಟು ತೆಳ್ಳಗೆ ಎಷ್ಟು ಮೆದುವಾಗಿ ಬೇಕಾದರೂ ಮಾಡ್ಬೋದು. ನಾನು ಯೂಶ್ವಲ್ ಆಗಿ ಆಶೀರ್ವಾದ ಅವ್ರದ್ದು ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ತಾ ಇರ್ತೇನೆ. 1 ಬೌಲಷ್ಟು ಗೋಧಿ ಹಿಟ್ಟಿಗೆ 1/4 ಚಮಚದಷ್ಟು ಉಪ್ಪು ಸಾಕು. ಅದನ್ನ ಒಂದು ಬೌಲಿಗೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೈಯಿಂದ ಮಿಕ್ಸ್ ಮಾಡಿದರೂ ಓಕೆ ಅಥವಾ ಸ್ಪೂನಿಂದ ಮಿಕ್ಸ್ ಮಾಡಿದರೂ ಓಕೆ. ನೀರು ಹಾಕಿ ಕಲಸೋಕ್ಕಿಂತ ಮುಂಚೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇನ್ನೊಂದೇನು ಅಂತಂದರೆ ನಮಗೆ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಕಲಸ್ಕೊಳ್ಳೋಕ್ಕೆ ಅರ್ಧ ಬೌಲಷ್ಟು ನೀರು ಬೇಕಾಗುತ್ತೆ. ಗೋಧಿ ಹಿಟ್ಟನ್ನು ನಾವು ಎಷ್ಟು ತಗೊತೀವೋ ಅದರ ಅರ್ಧದಷ್ಟು ನೀರು ಬೇಕಾಗುತ್ತೆ. ಒಂದು ವೇಳೆ ಹಿಟ್ಟು ತುಂಬ ನುಣ್ಣಗಿದ್ರೆ ಸ್ವಲ್ಪ ಕಮ್ಮಿ ನೀರು ಬೇಕಾಗ್ಬೋದು, ಇಲ್ಲದಿದ್ದರೆ ಜಾಸ್ತಿ ನೀರು ಬೇಕಾಗ್ಬೋದು. ಬಟ್ ಈಗ ಮೊದಲಿಗೆ ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಒದ್ದೆ ಮಾಡ್ಕೋಬೇಕು. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸರಿ ಹಿಟ್ಟು ಒದ್ದೆ ಆದ ನಂತರ ಕೊನೆಗೆ ನಾವು ಉಳಿದಿರೋ ನೀರನ್ನು ಹಾಕ್ಬೋದು. ಬಟ್ ಉಳಿದಿರೋ ಕಂಪ್ಲೀಟ್ ನೀರನ್ನು ಹಾಕ್ಬಿಡಿ, ಸ್ವಲ್ಪ ಮಿಕ್ಸಿರಿ. ಯಾಕಂತಂದರೆ ಒಂದು ವೇಳೆ ತುಂಬ ಮೆತ್ತಗಾಗ್ಬೋದು. ಆದ್ದರಿಂದ ನೋಡಿಕೊಂಡು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಈ ಥರ ಅಂಟು ಬರೋ ಥರ ನಾವು ಕೈಯಿಂದ ಮಿಕ್ಸ್ ಮಾಡ್ತಾ ಇರಬೇಕು, ಕಲಿಸ್ತಾ ಇರಬೇಕು. ಹಿಟ್ಟು ಒಂದು ಸರಿ ಅಂಟು ಬಂದಾದ ನಂತರ ನಾವು ಅದನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ. ಆಮೇಲೆ ಚೆನ್ನಾಗಿ ಕೈಯಿಂದ ನೀಟಾಗಿ ನಾದ್ಕೋಬೇಕಾಗುತ್ತೆ. ನೀವು ನಾದೋ ಕೆಲಸ ಅಟ್ಲೀಸ್ಟ್ ಒಂದು 3 ನಿಮಿಷ ಆದರೂ ಮಾಡಬೇಕು. ಆವಾಗಲೇ ನಮಗೆ ಹಿಟ್ಟು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾವು ತುಂಬ ಅರ್ಜೆಂಟಲ್ಲಿ ಬೇಗ ನೀರನ್ನು ಹಾಕಿ ಕಲಸಿದ್ರೆ ನಿಮಗೆ ಚಪಾತಿ ಹಿಟ್ಟು ಅಂಟಾಗಿ ಬರಲ್ಲ. ಹಿಟ್ಟು ಅಂಟಾಗಿ ಬಂದಿಲ್ಲದಿದ್ದರೆ ನಮಗೆ ಚಪಾತಿ ಮೆತ್ತಗಾಗಲ್ಲ ಮತ್ತು ಚಪಾತಿ ತೆಳ್ಳಗೆ ಮಾಡೋದಕ್ಕಾಗಲ್ಲ. ಅದರಿಂದ ಒಂದು ಸರಿ ನೀರನ್ನೆಲ್ಲ ಹಾಕೊಂಡಾದ ನಂತರ ಕೈಯಲ್ಲಿ ಕ್ಲೀನಾಗಿ ಒಂದು 3 ನಿಮಿಷ ಆದರೂ ನಾವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಒಂದು ಸರಿ ಈ ಹದಕ್ಕೆ ಬಂದಾದ ನಂತರ ಈಗ ಒಂದು ಅರ್ಧ ಚಮಚದಷ್ಟು ನಾವು ಕುಕ್ಕಿಂಗ್ ಆಯಿಲನ್ನು ಹಾಕೋಬೋದು. ಕುಕ್ಕಿಂಗ್ ಆಯಿಲ್ ಏನಕ್ಕೆ ಅಂತಂದರೆ ಕೆಲವರು ಹೇಳ್ತಾ ಇರ್ತಾರೆ ಚಪಾತಿ ರೊಟ್ಟಿ ಥರ ಬರುತ್ತೆ, ನಾವು ಚಪಾತಿ ಮಾಡಿದ್ದು ಅಂದರೆ ಸ್ವಲ್ಪ ಹೊತ್ತು ಇಟ್ಟರೆ ಅದು ಗಟ್ಟಿ ಆಗುತ್ತೆ ಅಂತ. ಸೊ ಈ ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ, ಅಥವಾ ನಾನು ಯೂಶ್ವಲಾಗಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೇನೆ ಅಡುಗೆಗೆ ಬಳಸುವಂಥದ್ದು. ಈ ಆಯಿಲ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಚಪಾತಿ ಬೇಗ ಗಟ್ಟಿಯಾಗೋದನ್ನು ತಪ್ಪಿಸುತ್ತೆ. ಹಾಗೆಯೇ ಚಪಾತಿ ತುಂಬ ತುಂಬ ಸಾಫ್ಟಾಗಿ ಬರುತ್ತೆ. ಅಂದರೆ ಅದರಲ್ಲಿ ಮಾಯಿಶ್ಚರ್ ಇರುತ್ತಲ್ವ, ಅದರಿಂದ ಚಪಾತಿ ಮೆತ್ತಗಿರುತ್ತೆ. ಎಷ್ಟು ಹೊತ್ತು ಇಟ್ಟರೂ ಕೂಡ ಚಪಾತಿ ರೊಟ್ಟಿ ಥರ ಆಗಲ್ಲ, ತುಂಬಾ ಸ್ಮೂತಾಗಿರುತ್ತೆ. ಆದ್ದರಿಂದ ನಾವು ಕುಕ್ಕಿಂಗ್ ಆಯಿಲನ್ನು ಸ್ವಲ್ಪ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಆಮೇಲೆ 1-2 ನಿಮಿಷ ಅದನ್ನ ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇಷ್ಟೇ. ನೀರು ಹಾಕ್ಕೊಂಡು ಹಿಟ್ಟು ಅಂಟು ಬಂದ ನಂತರ ಚೆನ್ನಾಗಿ ಒಂದು 3 ನಿಮಿಷ ನಾದ್ಕೊಳ್ಳಿ. ಅದಾದ ನಂತರ ಕುಕ್ಕಿಂಗ್ ಆಯಿಲ್ ಹಾಕಿ 1 ನಿಮಿಷ ನಾದಿದ್ರೆ ಒಂದು 3-4 ನಿಮಿಷದಲ್ಲಿ ನಾವು ಸೂಪರಾಗಿರುವಂತಹ ನೋಡಿ ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ಒಂದು ವೇಳೆ ಹಿಟ್ಟು ಪರ್ಫೆಕ್ಟಾಗಿ ಬಂದಿಲ್ಲದಿದ್ದರೆ ಚಪಾತಿ ಚೆನ್ನಾಗಿ ಬರಲ್ಲ. ಹಿಟ್ಟು ಪರ್ಫೆಕ್ಟಾಗಿ ಬಂತು ಅಂತಂದರೆ ಚಪಾತಿ ಸೂಪರಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಅಂತ. ಒಂದು ಸರಿ ನಾವು ಇಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಿ ಅಂತಂದರೆ ನಮಗೆ ಹಿಟ್ಟನ್ನು ನೆನೆಸಿಡುವಂಥ ಅವಶ್ಯಕತೆ ಇರಲ್ಲ. ನಾವು ಆವಾಗಲೇ ಹಿಟ್ಟನ್ನು ಕಲಸಿ ಆವಾಗಲೇ ಚಪಾತಿಯನ್ನು ಮಾಡ್ಬೋದು. ನಾನು ಯೂಶ್ವಲ್ ಆಗಿ ಹಿಟ್ಟನ್ನು ಕಲಸಿ ಅಥವಾ ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ತುಂಬ ಹೊತ್ತು ಬಿಡಲ್ಲ. ಇಮಿಡಿಯೇಟಾಗಿ ನಾನು ಚಪಾತಿಯನ್ನು ಲಟ್ಟಿಸ್ಕೊತೀನಿ, ಚಪಾತಿಯನ್ನು ಮಾಡ್ಕೊತೀನಿ. ಇನ್ನು ನೆಕ್ಸ್ಟ್ ಏನಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಉಂಡೆಯನ್ನು ಮಾಡಿಕೊಂಡು ನಾವು ಚಪಾತಿಯನ್ನು ಲಟ್ಟಿಸುವಂಥದ್ದು. ಹಾಗೆಯೇ ಇನ್ನೊಂದು ಏನು ಅಂತಂದರೆ ಚಪಾತಿ ಉಂಡೆ ಮಾಡ್ಕೊಳ್ಳುವಾಗ ಕೂಡ ಅಷ್ಟೇ ನಾವು ನೈಸಾಗಿ ಒಂದು ಚೂರು ಕ್ರ್ಯಾಕ್ ಇಲ್ಲದಾಗಿ ಉಂಡೆ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಚಪಾತಿ ಲಟ್ಟಿಸುವಾಗ ಕೆಲವೊಂದು ಸರಿ ಚಪಾತಿ ರೌಂಡಾಗಿ ಬರಲ್ಲ, ಚಪಾತಿ ಕಟ್ಟಾಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಆಗಲ್ಲ. ನಾವು ನೀಟಾಗಿ ಪರ್ಫೆಕ್ಟಾಗಿ ಉಂಡೆನ ರೆಡಿ ಮಾಡಿದರೆ ತುಂಬಾ ಸುಲಭವಾಗಿ ನಾವು ಚಪಾತಿಯನ್ನು ಒಂದು ಚೂರು ಕಟ್ಟಾಗದಾಗೆ ಒಂದು ಚೂರು ಕ್ರ್ಯಾಕ್ ಆಗದಾಗೆ ಲಟ್ಟಿಸ್ಕೋಬೋದು. ಒಣ ಹಿಟ್ಟನ್ನು ಸ್ವಲ್ಪ, ಅದು ಜಾಸ್ತಿ ಅಲ್ಲ, ಜಾಸ್ತಿ ಒಣ ಹಿಟ್ಟನ್ನು ನಾವು ಕೋಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಚಪಾತಿ ಡ್ರೈ ಆಗುತ್ತೆ. ಸ್ವಲ್ಪ ಒಣ ಹಿಟ್ಟನ್ನು ಈ ಥರ ಕೋಟ್ ಮಾಡಿಕೊಂಡು ಸರ್ಕ್ಯುಲರ್ ಆಗಿ ಅಂದರೆ ರೌಂಡು ಶೇಪಲ್ಲಿ ನಾವು ಚಪಾತಿಯನ್ನು ಲಟ್ಟಿಸ್ಕೋಬೇಕು. ಚಪಾತಿ ಲಟ್ಟಿಸ್ಕೊಳ್ಳುವಾಗಷ್ಟೇ ತುಂಬ ಪ್ರೆಷರ್ ಹಾಕಬಾರ್ದು. ತುಂಬ ಪ್ರೆಷರ್ ಹಾಕಿದರೆ ಆ ಚಪಾತಿ ಇದೆಯಲ್ವ ಲಟ್ಟಣಿಗೆ ಅಂಟ್ಕೊಳ್ಳುತ್ತೆ ಮತ್ತು ಗಟ್ಟಿ ಆಗುತ್ತೆ, ಸರಿಯಾಗಿ ಬರಲ್ಲ. ಮೆದುವಾಗಿ ನಾವು ಪ್ರೆಷರ್ ಹಾಕ್ತಾ ರೌಂಡಾಗಿ ಈ ಥರ ಲಟ್ಟಿಸ್ಕೋಬೇಕು.
ನೋಡಿ ಎಷ್ಟು ನೀಟಾಗಿ ಎಷ್ಟು ಸೂಪರಾಗಿ ಚಪಾತಿ ರೆಡಿ ಆಗ್ತಾ ಇದೆ ಅಂತ. ಎಕ್ಸ್ಪೀರಿಯೆನ್ಸ್ ಇರೋರಾದರೆ ತುಂಬ ತೆಳ್ಳಗೆ ಬೇಕಾದರೂ ಮಾಡ್ಕೋಬಹುದು. ನಿಮಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಅಂದರೆ ಮೀಡಿಯಮ್ ಹದಕ್ಕೆ ಚಪಾತಿಯನ್ನು ಲಟ್ಟಿಸ್ಕೊಳ್ಳಿ. ಈ ಥರ ನಾವು ಹಿಟ್ಟನ್ನು ಕಲಸಿ ಚಪಾತಿ ಮಾಡೋದ್ರಿಂದ ಎಷ್ಟು ಹೊತ್ತು ಚಪಾತಿ ಇಟ್ಟರೂ ಕೂಡ ಗಟ್ಟಿಯಾಗಲ್ಲ, ಮೆತ್ತಗೆ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾವು ತವನ ಚೆನ್ನಾಗಿ ಕಾಯಿಸ್ಕೋಬೇಕು. ಚಪಾತಿ ಸುಡೋಕ್ಕಿಂತ ಅಂದರೆ ಚಪಾತಿ ಕಾಯಿಸೋಕ್ಕಿಂತ ಮುಂಚೆ ತವನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಚಪಾತಿಯನ್ನು ಈ ಥರ ಹಾಕಿಬಿಟ್ಟು ಮೇಲ್ಗಡೆಯಿಂದ ಬೇಕಿದ್ರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರಿ, ಇದು ಆಪ್ಷನಲ್, ಖಂಡಿತವಾಗ್ಲೂ ಹಾಕಬೇಕು ಅಂತ ಏನೂ ಇಲ್ಲ. ಆಯಿಲ್ ನೀವು ಕಮ್ಮಿ ಉಪಯೋಗ ಮಾಡೋರಾದರೆ ಆಯಿಲೇನು ಅಪ್ಲೈ ಮಾಡೋದು ಬೇಡ. ಎರಡೂ ಕಡೆ ನೀಟಾಗಿ ಕಾಯಿಸ್ಕೋಬೇಕು. ಒಂದೇ ಕಡೆ ಜಾಸ್ತಿ ಸುಡಲಿಕ್ಕೆ ಬಿಡಬಾರ್ದು, ಚಪಾತಿಯನ್ನು ಕಾಯಿಸಲಿಕ್ಕೆ ಬಿಡಬಾರ್ದು. ಯಾಕಂತಂದರೆ ನಾವು ಇಮಿಡಿಯೇಟ್ ಆಗಿ ಮಗುಚಿ ಹಾಕ್ತಾ ಕಾಯಿಸ್ಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ ರೊಟ್ಟಿ ಥರ ಆಗುತ್ತೆ. ನೋಡಿ ಸೂಪರ್ ಆಗಿರುವಂಥ ಮೆದುವಾಗಿರುವಂಥ ಚಪಾತಿ ರೆಡಿಯಾಗಿದೆ. ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.